ರಾಜ್ಯದ ಜನತೆಗೆ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸರಣಿ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ TV2 ನ್ಯೂಸ್ ಮೀಡಿಯಾ. ಮೊದಲನೇ ನ್ಯೂಸ್ ಬಂದ್ಬಿಟ್ಟು ಕನ್ನಡ ರಾಜ್ಯಾದ್ಯಂತ ಇಂದು 65ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ BS ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಯರು ಸಮಸ್ತ ಕನ್ನಡಿಗರಿಗೆ ಟ್ವೀಟ್ ಮೂಲಕ ಶುಭ ಕೋರಿದ್ದಾರೆ. ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ 65ನೇ ಕನ್ನಡ ರಾಜ್ಯೋತ್ಸವವನ್ನು ಕಂಠೀರವ ಕ್ರೀಡಾಂಗಣದಲ್ಲಿ ಸರಳವಾಗಿ ಆಚರಿಸಲಾಯಿತು. ಸಮಾರಂಭದಲ್ಲಿ CM ಯಡಿಯೂರಪ್ಪ ಮತ್ತು ಸಚಿವ ಸುರೇಶ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ CM BSY, ದೇಶದಲ್ಲಿ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿಸುವುದು ಸರ್ಕಾರದ ಗುರಿಯಾಗಿದೆ. ಸರ್ಕಾರದ ಪ್ರತಿ ಕಾರ್ಯದಲ್ಲೂ ಕನ್ನಡ ಅಳವಡಿಕೆ 2021 ಅಕ್ಟೋಬರ್ 31ರವರೆಗೆ ಕನ್ನಡ ಕಾಯಕ ವರ್ಷ ಆಚರಿಸಲಾಗುತ್ತದೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನವೆಂಬರ್ 1ರಿಂದ ಕೆಲವು ನಿಯಮದಲ್ಲಿ ಬದಲಾವಣೆ ಆಗಲಿದ್ದು, ಬ್ಯಾಂಕಿನ ಕೆಲ ಸೇವೆಗೆ ಶುಲ್ಕ ವಿಧಿಸುವ ಕಾರಣ ಜನರ ಜೇಬಿಗೆ ದುಬಾರಿ ಆಗಲಿದೆ. ರೈಲು ವೇಳಾಪಟ್ಟಿ ಪರಿಷ್ಕರಣೆ, ಅಡಿಗೆ ಅನಿಲ LPG ಸಿಲಿಂಡರ್ ಪಡೆಯಲು OTP ಪ್ರಮುಖವಾದ ಪರಿವರ್ತನೆಗಳಾಗಿವೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಕೇರಳದ ತಿರುವನಂತಪುರದಲ್ಲಿರುವ ನೇಕರ್ ಲೈನ್ ಸಫಾರಿ ಪಾರ್ಕ್ನಿಂದ 9 ವರ್ಷದ ಹುಲಿಯೊಂದು ಶನಿವಾರ ಮಧ್ಯಾಹ್ನ ತಪ್ಪಿಸಿಕೊಂಡಿರುವ ಆಘಾತಕಾರಿ ಘಟನೆ ವರದಿಯಾಗಿದೆ. ಕಾಣೆಯಾದ 2 ಗಂಟೆಗಳ ಬಳಿಕ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನರ ತೀವ್ರ ಶೋಧದಿಂದ ಪಾರ್ಕಿನ ಒಳಗೆ ಹುಲಿ ಕಾಣಿಸಿಕೊಂಡಿತ್ತು. ಆದರೆ ಅರವಳಿಕೆ ನೀಡಲು ಅಧಿಕಾರಿಗಳು ಬರುವಷ್ಟರಲ್ಲಿ ಹುಲಿ ಮತ್ತೆ ಕಾಣೆಯಾಗಿದೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ರಾಷ್ಟ್ರೀಯ ಹಸಿರಿಯ ನ್ಯಾಯಾಧೀಕರಣ ಸುಪ್ರೀಂ ಕೋರ್ಟ್ ನಂತರ ಸಂಸ್ಥೆಗಳ ಮೇಲೆ ನಿಗಾ ವಹಿಸಿ ಕೆರೆಗಳನ್ನು ಉಳಿಸಲು ಮುಂದಾಗಿದ್ದರೂ ಬೆಂಗಳೂರಿನಲ್ಲಿ ರಾಸಾಯನಿಕಗಳನ್ನು ಅನಧಿಕೃತವಾಗಿ ಕೆರೆಗಳಿಗೆ ಸುರಿಯುವ ದಂಧೆ ಅವ್ಯಾವಹಿತವಾಗಿ ನಡೆದಿದೆ. ಕಾರ್ಖಾನೆಗಳ ಹಾನಿಕಾರಕ ರಾಸಾಯನಿಕಗಳನ್ನು ಸಂಸ್ಕರಣೆಗೆ ಒಳಪಡಿಸದ ಮಾಲೀಕರು ನೆರೆ ರಾಜ್ಯದ ನಕಲಿ ನಂಬರ್ ಪ್ಲೇಟ್ಗಳನ್ನು ಬಳಸಿರುವ ಟ್ಯಾಂಕರ್ಗಳ ಮೂಲಕ ಕೆರೆಗೆ ಸುರಿಯುತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಶರವೇಗದಲ್ಲಿ ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಸಜ್ಜುಗೊಳಿಸಿದರೆ ಮಾತ್ರ ಕನ್ನಡ ಭಾಷೆ ಬೆಳಗಲು ಸಾಧ್ಯ. ಸರ್ಕಾರದ ಆದೇಶ ಕಾನೂನಿಗೆ ಮಿಗಿಲಾಗಿ ನಾಡಿನ ಜನರಲ್ಲಿ ಭಾಷೆಯ ಕುರಿತು ಒಮ್ಮತ ಮೂಡಿಸುವ ನಿಟ್ಟಿನಲ್ಲಿ ಸಮನ್ವಯದಿಂದ ಕೆಲಸ ಮಾಡಬೇಕಿದ್ದು, ಈ ನಿಟ್ಟಿನಲ್ಲಿ ಸರ್ವ ಸಿದ್ಧತೆ ನಡೆಸುತ್ತಿದೆ ಎಂದಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ತೂಗೊಲ್ಯಲ್ಲಿರುವ ಪ್ಲೇ ಆಫ್ ಪ್ರದೇಶದ ಆಸೆಯನ್ನು ಜೀವಂತವಾಗಿರಿಸಿಕೊಳ್ಳಲು ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಭಾನುವಾರ ನಿರ್ಣಾಯಕ ಹೋರಾಟ ನಡೆಸಲಿವೆ. ಈ ಪಂದ್ಯದಲ್ಲಿ ಗೆದ್ದ ತಂಡ ಮುಂದಿನ ಹಂತಕ್ಕೆ ಏರಲು ಇತರ ಪಂದ್ಯಗಳ ಫಲಿತಾಂಶವನ್ನು ಅವಲಂಬಿಸಬೇಕಿದೆ. ಉಭಯ ತಂಡಗಳ ರನ್ ರೇಟ್ ಕೂಡ ಕಳಪೆಯಾಗಿರುವುದರಿಂದ ದೊಡ್ಡ ಅಂತರದ ಗೆಲುವು ಕಂಡರಷ್ಟೇ ಪ್ಲೇ ಆಫ್ ಆಸೆ ಇಡಬಹುದಾಗಿದೆ. ಜನತೆಗೆ ಕಿಂಗ್ಸ್ 11 ಮತ್ತು ಸನ್ರೈಸರ್ಸ್ ಸೋಲಿಗೂ ಪ್ರಾರ್ಥಿಸಬೇಕಿದೆ. ಶುಕ್ರವಾರ ನಡೆದ ಹಣಾಹಣಿಯಲ್ಲಿ ಕಿಂಗ್ಸ್ 11 ಪಂಜಾಬ್ ತಂಡವನ್ನು ಮಣಿಸಿ ಮುಂದಿನ ಹಾದಿ ಹೋರಾಟ ಉಳಿಸಿಕೊಂಡಿರುವ ರಾಜಸ್ಥಾನ್ ತಂಡ ಉತ್ತಮ ಲಯದಲ್ಲಿದ್ದು ಮತ್ತೊಂದು ಗೆಲುವಿನ ನಿರೀಕ್ಷೆಯಲ್ಲಿದೆ. ಕಳೆದ 2 ಪಂದ್ಯಗಳಲ್ಲಿ ನೀರಸ ನಿರ್ವಹಣೆಯೊಂದಿಗೆ ಮಂಕಾಗಿರುವ KKR ಅಗ್ನಿ ಪರೀಕ್ಷೆಗೆ ಸಜ್ಜಾಗಿದೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸಿನಿಮಾ ಮಾಡ್ತೀವಿ ಎಂದು ಬಂದು 5 ಜನರಿಂದ ಖ್ಯಾತ ನಿರ್ದೇಶಕ ನಟ S. ನಾರಾಯಣ್ ವಂಚನೆಗೆ ಒಳಗಾಗಿದ್ದು CC ಕಚೇರಿಗೆ ದೂರು ನೀಡಿದ್ದಾರೆ. ಸಿನಿಮಾ ಮಾಡೋಣ ಎನ್ನುತ್ತಾ 5 ನಿರ್ದೇಶಕರು S. ನಾರಾಯಣ್ ಅವರ ಬಳಿ ಬಂದಿದ್ದರು. 4 ದಿನ ಶೂಟಿಂಗ್ ಬಳಿಕ ಚಿತ್ರೀಕರಣ ನಿಂತು ಹೋಗಿತ್ತು. ಮತ್ತೆ 5 ಬಂದು ಒಂದು ಸೈಟ್ ಇದೆ, ಅದನ್ನು ಮಾರಿ ಸಿನಿಮಾ ಮುಂದುವರಿಸೋಣ ಎಂದಿದ್ದರು. ಅದನ್ನು ನಂಬಿದ S. ನಾರಾಯಣ್ ಶೂಟಿಂಗ್ ಶುರು ಮಾಡಿದ್ದು ಮುಂದಾಗಿದ್ದರು. ಆದರೆ ಆ ಆರೋಪಿಗಳು ವಿವಿಧ ತಾಂತ್ರಿಕ ಸಮಸ್ಯೆಗಳನ್ನು ಹೇಳಿ ತಮ್ಮ ಬಳಿ ಇದೆ ಎಂದು ಹೇಳಿದ ಸೈಟನ್ನು ನಾರಾಯಣ್ ಅವರಿಗೆ ಮಾರಿದ್ದರು. ಅದೇ ಸೈಟ್ ಖರೀದಿಸಿದ್ದ ಅವರು ಲೋನ್ ಪಡೆದಿದ್ದರು. ಆದರೆ EMI ಕಟ್ಟುವ ವೇಳೆ ನಿವೇಶನ ದಾಖಲೆಗಳೆಲ್ಲ ನಕಲಿ ಎಂಬುದು ಗೊತ್ತಾಗಿದೆ. S. ನಾರಾಯಣ್ ಅವರು ಆರೋಪಿಗಳಿಂದ 1.6 ಕೋಟಿ ರೂಪಾಯಿ ವಂಚನೆಗೆ ಒಳಗಾಗಿದ್ದಾರೆ. CCBಯಿಂದ ತನಿಖೆ ನಡೆಯುತ್ತಿದೆ. ಇಂದಿನ ಚಿನ್ನದ ಬೆಲೆ ಬಂದ್ಬಿಟ್ಟು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 51,930 ಹಾಗೂ ಬೆಳ್ಳಿಗೆ ಬೆಲೆಗೆ 1 kg ಬೆಳ್ಳಿಗೆ 62,420.
ಇದೇ ತರಹದ ವಿಡಿಯೋಸ್ಗಳಿಗಾಗಿ TV2 ನ್ಯೂಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಬಿಡುವ ವಿಡಿಯೋಸ್ ನಿಮಗೆ ಗೊತ್ತಾಗಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡ್ತಾ ಇರೋದು TV2 ನ್ಯೂಸ್ ಮೀಡಿಯಾ, ಇದು ಕನ್ನಡಿಗರ ಧ್ವನಿ.